ಹೋಟೆಲ್ಗಿಂತನೂ ತುಂಬಾ ಸೂಪರ್ವಾಗಿರುವಂತಹ ಪರ್ಫೆಕ್ಟ್ ದಮ್ ಬಿರಿಯಾನಿನ ಸಿಂಪಲ್ಲಾಗಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಬೋದು ಅನ್ನೋದರ ಸೀಕ್ರೆಟ್ ಗೊತ್ತಾದರೆ ನೀವು ದಿನ ಈ ದಮ್ ಬಿರಿಯಾನಿ ಮಾಡಿ ತಿಂತೀರ. ಅಷ್ಟು ಸೂಪರ್ವಾಗಿದೆ ಈ ರೆಸಿಪಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಒಂದು ಸೂಪರ್ ಆಗಿರುವಂತಹ ಬಿರಿಯಾನಿ ರೆಸಿಪಿನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ತುಂಬ ಚೆನ್ನಾಗಿರುವಂತಹ ರುಚಿಯಾಗಿರುವಂತಹ ಬಿರಿಯಾನಿನ ಸುಲಭವಾಗಿ ಮಾಡಿ ತಿನ್ನಬೇಕು ಅನ್ನೋರಿಗೆ ನನ್ನ ಇವತ್ತಿನ ವಿಡಿಯೋ. ಕುಕ್ಕರಲ್ಲೇ ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಹೋಟೆಲ್ಗಿಂತಲೂ ತುಂಬಾ ಚೆನ್ನಾಗಿರುವಂಥ ಬಿರಿಯಾನಿನ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದರ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭ ಇದೆ, ಎಷ್ಟು ಸೂಪರ್ವಾಗಿ ಬರುತ್ತೆ ಬಿರಿಯಾನಿ ಅಂತ. ರೆಸಿಪಿನ ನೋಡಿ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಅರ್ಧ kg ಚಿಕನ್ನಿಗೆ ಪರ್ಫೆಕ್ಟಾಗಿ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅರ್ಧ kg ಚಿಕನ್ನಿಗೆ 300 ಗ್ರಾಮಷ್ಟು ಬಾಸುಮತಿ ರೈಸ್, ಅಂದರೆ 2 ಕಪ್ಪಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೀನಿ. ರೈಸನ್ನು ಬೇಯಿಸೋಕ್ಕಿಂತ ಮುಂಚೆ ಒಂದು 20 ನಿಮಿಷ ಆದರೂ ನಾವು ನೀರಲ್ಲಿ ನೆನೆ ಹಾಕಬೇಕು. ರೈಸನ್ನು ನೆನೆ ಹಾಕಿದ ನಂತರ ನಾವು ರೈಸನ್ನು ಬೇಯಿಸ್ಕೊಳ್ಳೋಕ್ಕೆ ಪಾತ್ರೆಯಲ್ಲಿ ಒಂದು ನೀರಿಟ್ಟು ಅದನ್ನ ಕುದಿಸ್ಕೋಬೇಕಾಗುತ್ತೆ. ಆ ನೀರಿಗೆ ನಾವು ಒಂದು ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು, 1-2 ಚಕ್ಕೆ, 1 ಪಲಾವ್ ಎಲೆ ಅಥವಾ ಬೇ ಲೀಫ್, ಒಂದು ಸ್ವಲ್ಪ ಜಾವಿತ್ರಿ, ಸ್ವಲ್ಪ ಅರ್ಧ ಸ್ಪೂನಷ್ಟು ಲವಂಗ ಮತ್ತು 3-4 ಏಲಕ್ಕಿ ಹಾಕಿ ಬಿಸಿ ನೀರಿಗೆ ಹಾಕೋಬೋದು. 1/4 ಸ್ಪೂನಷ್ಟು ಅರಶಿನ ಕಲರ್ಗೋಸ್ಕರ, ಅರ್ಧ ಸ್ಪೂನಷ್ಟು ಉಪ್ಪು. ಅದಾದ ನಂತರ ಒಂದು ಅರ್ಧ ಅಥವಾ 1 ಸ್ಪೂನಷ್ಟು ತುಪ್ಪನ ಹಾಕೋಬೇಕು. ಇದು ಯಾಕಂತಂದರೆ ರೈಸ್ ಬಿಡಿ ಬಿಡಿಯಾಗಿರುತ್ತೆ. ಇಷ್ಟು ಹಾಕಿದ ನಂತರ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ನೀರನ್ನು ಕುದಿಸ್ಕೊಳ್ಳೋಣ. ನೀರು ಬೇಗ ಕುದಿಯುತ್ತೆ. ನೀರು ಕುದಿದಾದ ನಂತರ ನಾವು ನೆನೆ ಹಾಕಿ ಚೆನ್ನಾಗಿ ತೊಳೆದಿರುವಂತಹ ಅಕ್ಕಿಯನ್ನು ಕಂಪ್ಲೀಟ್ ಬಸಿದ್ಬಿಟ್ಟು ಹಾಕ್ಕೊಳ್ಳಿ. ಯಾವಾಗಲೂ ನೀರು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂತಂದರೆ ರೈಸ್ ಬಿಡಿ ಬಿಡಿಯಾಗಿ ಬೇಯಬೇಕು. ನೀವು ನೀರು ಕಮ್ಮಿ ಇಟ್ಟರೆ ರೈಸ್ ಮತ್ತು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ನೀರಲ್ಲಿ ತೇಳಿ ರೈಸ್ ಬೇಯಬೇಕಾಗುತ್ತೆ. ರೈಸನ್ನು ನಾವು ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ 90% ಬೇಯಿಸಬೇಕು. 80-90% ರೈಸ್ ಬೇಯಿಸಬೇಕು, ಪೂರ್ತಿ ಬೇಯಿಸಬೇಡಿ. ಅದಾದ ನಂತರ 10% ನಾವು ದಮ್ಮಲ್ಲಿ ಬೇಯಿಸೋದು. ಇದು ಇವಾಗ 90% ಅಷ್ಟು ಬೆಂದಿದೆ. ಇದನ್ನ ನೀವು ಅನ್ನ ಬಸಿಯುವಂಥ ಪಾತ್ರೆಗೆ ಹಾಕಿಬಿಟ್ಟು ಡ್ರೈ ಆಗಲಿ ಇದು. ಅಷ್ಟರಲ್ಲಿ ನಾವು ಚಿಕನನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ನಾನು ಇದೇ ಕುಕ್ಕರಲ್ಲಿ ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಅದಕ್ಕಾದ ನಂತರ 4 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಐಟಮ್ಸ್ ಇದರಲ್ಲಿ ತೋರಿಸುವಂಥದ್ದಂದರೆ 1 ಸ್ಟಾರ್, 1-2-3 ಏಲಕ್ಕಿ, 1 ಚಿಕ್ಕ ತುಂಡು ಚಕ್ಕೆ, ಒಂದು ಸ್ವಲ್ಪ ಬಡೆ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಅದಾದ ನಂತರ 1 ಬೇ ಲೀಫ್ ಹಾಕಿ ಅದನ್ನು ಸ್ವಲ್ಪ ಮಗುಚಿ ಆದ ನಂತರ ಇವಾಗ ನೀರುಳ್ಳಿನ ಹಾಕ್ಕೊತಾ ಇದ್ದೀನಿ. ಆನಿಯನ್ ಯಾವಾಗಲೂ 3 ದೊಡ್ಡ ನೀರುಳ್ಳಿ ತಗೊಂಡಿದ್ದೀನಿ. ನಾವು ಇದಕ್ಕೆ ಮಸಾಲಕ್ಕೂ ಬೇಕಾಗುತ್ತೆ. ಅದಾದ ನಂತರ ನಾವು ಮೇಲ್ಗಡೆ ಸ್ಪ್ರಿಂಕಲ್ ಮಾಡೋಕ್ಕೂ ನಾನು ಒಟ್ಟಿಗೆ ಇದನ್ನ ಫ್ರೈ ಮಾಡ್ತಾಯಿದ್ದೀನಿ. ಈ ತುಪ್ಪದಲ್ಲಿ ಇದನ್ನ ನೀಟಾಗಿ ಫ್ರೈ ಮಾಡಬೇಕು. ನೀರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಸೂಪರ್ವಾಗಿ ನಮಗೆ ಬಿರಿಯಾನಿ ಬರುತ್ತೆ. ನೋಡಿ, ನೀರುಳ್ಳಿ ಅಂದರೆ ಪಟ ಅಂತ ಹೇಳಬೇಕು, ಅಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಇದರಲ್ಲಿ ಅರ್ಧದಷ್ಟು ನೀರುಳ್ಳಿನ ನಾನು ತೆಗೆದಿರ್ತಾ ಇದ್ದೀನಿ. ಇದು ಏನಕ್ಕಂತಂದರೆ ಆಮೇಲೆ ರೈಸ್ ಮೇಲೆ ಸ್ಪ್ರಿಂಕಲ್ ಮಾಡಲಿಕ್ಕೆ. ಇವಾಗ ಉಳಿದಿರೋ ನೀರುಳ್ಳಿನ ಅದೇ ಕುಕ್ಕರಲ್ಲಿ ಬಿಟ್ಬಿಟ್ಟು ಇವಾಗ ನಾನು ತೊಳೆದಿಟ್ಟಿರುವಂತಹ ಅರ್ಧ kg ಚಿಕನನ್ನು ಹಾಕಿ 1 ನಿಮಿಷ ಇದನ್ನ ನೀರುಳ್ಳಿಯಲ್ಲಿ ಮತ್ತು ತುಪ್ಪದಲ್ಲಿ ಈ ಚಿಕನನ್ನು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಆದ ನಂತರ 1 ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಶಿನ ಇಷ್ಟನ್ನು ಹಾಕ್ಕೊಂಡು ಒಂಚೂರು 1 ನಿಮಿಷ ಅದನ್ನ ಮಿಕ್ಸ್ ಮಾಡಿಕೊಂಡು ಇವಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದರ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ. ಅದಾದ ನಂತರ ನೋಡಿ, ಇದು ಮನೆಯಲ್ಲೇ ಮಾಡಿರುವಂಥ ಬಿರಿಯಾನಿ ಮಸಾಲ. ನಾನು ಬೇರೇನೂ ಹಾಕ್ತಾಯಿಲ್ಲ. 2 ದೊಡ್ಡ ಸ್ಪೂನಲ್ಲಿ ಈ ಬಿರಿಯಾನಿ ಮಸಾಲನ್ನ ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ಗೆ 2 ಸ್ಪೂನಷ್ಟು ಬಿರಿಯಾನಿ ಮಸಾಲ, 1 ನಿಂಬೆ ರಸ ಹಾಕ್ತಾಯಿದ್ದೀನಿ, 1 ಅರ್ಧ ಕಪ್ಪಷ್ಟು ಯೋಗರ್ಟ್, 1 ಅರ್ಧ ಸ್ಪೂನಷ್ಟು ಖಾರ ಪುಡಿ. ಮಸಾಲ ನಾನು ಇಷ್ಟೇ ಹಾಕ್ತಾ ಇರೋದು. ಇದಕ್ಕೆ ಧನಿಯಾ ಪುಡಿ ಆಗಲಿ ಅಥವಾ ಗರಂ ಮಸಾಲೆ ಏನು ಹಾಕ್ತಾಯಿಲ್ಲ, ಯಾಕಂತಂದ್ರೆ ಅದೆಲ್ಲದೂ ಬಿರಿಯಾನಿ ಮಸಾಲದಲ್ಲಿದೆ.
ನೀವು ಯೋಗರ್ಟ್ ಬದಲು ಕರ್ಡ್ ಹಾಕೋದಿದ್ರೆ ಒಂದು ಸ್ವಲ್ಪ ಶುಗರ್ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ಮಸಾಲದಲ್ಲಿ ಚಿಕನನ್ನು ಮುಚ್ಚಿಟ್ಬಿಟ್ಟು ಒಂದು 3 ನಿಮಿಷ ಬೇಯಿಸಬೇಕಾಗುತ್ತೆ. ಅಷ್ಟರಲ್ಲಿ ಚಿಕನ್ 90% ಬೆಂದಿರುತ್ತೆ, ಆಮೇಲೆ 10% ನಮಗೆ ದಮ್ಮಲ್ಲಿ ಬೇಯುತ್ತೆ. ಇವಾಗ ಈ ಚಿಕನ್ ಮಸಾಲದಲ್ಲಿ ರೆಡಿಯಾಗಿರೋದ್ರಲ್ಲಿ ಒಂದು ಅರ್ಧದಷ್ಟು ಮಸಾಲನ ನಾನು ಒಂದು ಬೌಲಲ್ಲಿ ತೆಗೆಸಿರ್ತಾ ಇದ್ದೀನಿ. ಯಾಕಂತಂದರೆ 2 ಲೇಯರ್ ರೈಸ್ ಹಾಕಿ ನಾನು ದಮ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಇದರಲ್ಲಿ 50% ಚಿಕನ್ ಇದರಲ್ಲೇ ಬಿಟ್ಟಿದ್ದೇನೆ. ಇದರ ಮೇಲೆ ಇವಾಗ 1 ಲೇಯರಷ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ರೈಸನ್ನು ಹಾಕ್ಕೋಬೇಕು. ಈ ಥರ ಉದುರುದ್ರಾಗಿ ಹಾಕ್ಕೋಬೇಕು. ಅದಾದ ನಂತರ 50% ಅಷ್ಟು ಚಿಕನ್ ಗ್ರೇವಿನ ನಾನು ತೆಗೆದಿಟ್ಟಿದ್ನಲ್ವ, ಅದನ್ನ ಹಾಕಿಬಿಟ್ಟು ತೆಗೆದಿಟ್ಟಿರುವಂತಹ ಫ್ರೈಡ್ ಆನಿಯನನ್ನು ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅಂದರೆ ಪುದೀನ ಸೊಪ್ಪನ್ನು ಈ ಥರ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು, ಕೇಸರಿ ಹಾಕಿ ರೆಡಿ ಮಾಡಿಟ್ಟಿರುವಂತಹ ಅರ್ಧ ಕಪ್ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇವಾಗ 1/4 ಕಪ್ಪಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಅರ್ಧ ಸ್ಪೂನಷ್ಟು ತುಪ್ಪ, ಅಂದರೆ ತುಂಬಾ ಬಿಡಿಯಾಗಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕಿಬಿಟ್ಟು ಮೇಲ್ಗಡೆ ಇನ್ನೊಂದು ಲೇಯರ್ ರೈಸನ್ನು ನಾವು ಹಾಕೋಬೇಕಾಗುತ್ತೆ. ಉಳಿದಿರುವ ರೈಸನ್ನು ಹಾಕಿಬಿಟ್ಟು ಉಳಿದಿರುವ ಫ್ರೈಡ್ ಆನಿಯನನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು, ಸ್ವಲ್ಪ ಸೇಮ್ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಉಳಿದಿರುವಂತಹ ಕೇಸರಿ ಹಾಕಿ ರೆಡಿ ಇಟ್ಟಿರುವಂತಹ ಹಾಲು, 1 ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿ ತುಂಬಾ ಕಮ್ಮಿ ಉರಿಯಲ್ಲಿ ನಾವಿದನ್ನ ಕುಕ್ ಮಾಡಬೇಕಾಗುತ್ತೆ. ನೋಡಿ, ನಾನು ಉರಿ ಎಷ್ಟು ಇಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ದೊಡ್ಡ ಉರಿ ಇದೆ, ಈಗ ಕಮ್ಮಿ ಮಾಡ್ತಾ ಇದ್ದೀನಿ. ಈ ಉರಿಯಲ್ಲಿ 10 ನಿಮಿಷ ನಾವು ದಮ್ಮಲ್ಲಿ ಬೇಯಿಸಬೇಕಾಗುತ್ತೆ. ಅದಾದ ನಂತರ 10 ನಿಮಿಷ ಆಗಿನೇ ಕುಕ್ಕರಲ್ಲಿ ಬಿಟ್ಟು ಕೊನೆಗೆ ನಾವು ಲಿಡ್ಡನ್ನು ಓಪನ್ ಮಾಡಿ ತೆಗಿಬೇಕಾಗುತ್ತೆ. ನೀವು 2 ಕಪ್ ರೈಸ್ ತಗೊಂಡಿದ್ರೆ ಅರ್ಧ ಕಪ್ಪಷ್ಟೇ ಹಾಲು ಹಾಕೋಬೇಕು. ಫಸ್ಟ್ ಲೇಯರಿಗೆ 1/4 ಕಪ್, ಅದಾದ ನಂತರ ನೆಕ್ಸ್ಟ್ ಮೇಲ್ಗಡೆ 1/4 ಕಪ್. ಯಾಕಂತಂದರೆ ದಮ್ಮಲ್ಲಿ ಬೇಯುವಾಗ ಇಲ್ದಿರೋ ತಳ ಹಿಡಿಯುತ್ತೆ ಮತ್ತು ರೈಸ್ ಕಂಪ್ಲೀಟಾಗಿ ಡ್ರೈ ಆಗಿ ಹೋಗುತ್ತೆ. ಸೊ ಒಂದು ಅರ್ಧ ಕಪ್ಪಷ್ಟು ನಾವು ಹಾಲನ್ನು ಹಾಕೋಬೇಕಾಗುತ್ತೆ. 10 ನಿಮಿಷ ಆದ ನಂತರ ಅದರ ಗ್ಯಾಸ್ ಎಲ್ಲ ಹೋದ ನಂತರ ಇದನ್ನ ನಾನು ಓಪನ್ ಮಾಡಿ ತೆಗಿತಾ ಇದ್ದೇನೆ. ನೋಡಿ, ಪರ್ಫೆಕ್ಟ್ ಆಗಿರುವಂತಹ ಸೂಪರ್ವಾಗಿರುವಂತಹ ದಮ್ ಬಿರಿಯಾನಿ ಬಂದಿದೆ. 10 ನಿಮಿಷ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ದಮ್ಮಲ್ಲಿ ಬೇಯಿಸಬೇಕು. ಅದಾದ ನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು 10 ನಿಮಿಷ ನಾವು ಅದರ ಗ್ಯಾಸ್ ಹೋಗಲಿಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಗ್ಯಾಸ್ ಹೋದ ನಂತರ ಓಪನ್ ಮಾಡಿದ್ರಿ ಸೂಪರ್ ಆಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ದಮ್ ಬಿರಿಯಾನಿ ಹೇಗೆ ರೆಡಿಯಾಗಿದೆ ನೋಡಿ. ಜಾಸ್ತಿ ಯಾವುದೇ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿಲ್ಲ, ನೀವೇ ನೋಡಿದ್ದೀರಾ. ಯಾವ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿಲ್ಲ. ಬಿರಿಯಾನಿ ಮಸಾಲನ ಮನೆಯಲ್ಲೇ ಮಾಡಿರುವಂಥದ್ದು. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಸೂಪರ್ವಾಗಿ ಬರುತ್ತೆ. ಎಷ್ಟು ಸೂಪರ್ವಾಗಿ ಅಂತಂದರೆ ಅದರ ಲಿಡ್ಡನ್ನು ನಾವು ಓಪನ್ ಮಾಡ್ತಾ ಇರುವಾಗಲೇ ಆ ಫ್ಲೇವರ್ ಇದೆಯಲ್ಲ ಮನೆ ತುಂಬ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಬಾಯಲ್ಲಿ ನೀರು ಬರುತ್ತೆ, ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಅಷ್ಟು ಸೂಪರ್ವಾಗಿರುತ್ತೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.